ಮಹಾನವಮಿಯಂದು ರಾವಣ ಆರಾಧನೆ ನಡೆಯುವ ಹಲವು ಸ್ಥಳಗಳು ಭಾರತದಲ್ಲಿ ಇವೆ. ಅವುಗಳಲ್ಲಿ ರಾವಣನ ತಂದೆಯ ಬಿಸ್ರಾಕೂರು ಪ್ರಸಿದ್ಧ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಕೇಂದ್ರದ ಹೊರವಲಯದಲ್ಲಿ ರಾವಣನ ದೇವಾಲಯ ಇದೆ. ಅದಕ್ಕೆ ಊರವರು ನಡೆದುಕೊಳ್ಳುತ್ತಾರೆ. ಮಧ್ಯಪ್ರದೇಶದ ವಿದಿಶಾ, ಉತ್ತರ ಪ್ರದೇಶದ ಕಾನ್ಪುರಗಳಲ್ಲೂ ರಾವಣ ದೇವಾಲಯಗಳು ಇವೆ. ನೇಪಾಳ, ಶ್ರೀಲಂಕಾ ಮೊದಲಾದ ಕಡೆಗಳಲ್ಲೂ ಇವೆ. ದಿಲ್ಲಿಯಿಂದ 40 ಕಿಲೋಮೀಟರ್ ದೂರದ ಉತ್ತರ ಪ್ರದೇಶದ ಬಿಸ್ರಾಕ್ನಲ್ಲಿ ದಸರಾದಲ್ಲಿ ರಾವಣ ಆರಾಧನೆ ನಡೆಯುತ್ತದೆ. ಜೊತೆಗೆ ಆತ್ಮಶಾಂತಿಗಾಗಿ ಪ್ರಾರ್ಥನೆ ನಡೆಯುತ್ತದೆ. ಇಲ್ಲಿನ ದೇವಾಲಯದ ಶಿವಲಿಂಗವು ರಾವಣ ಮತ್ತು ಆತನ ತಂದೆ ವಸುವಿನಿಂದ ಪೂಜೆಗೊಂಡಿದ್ದು ಎನ್ನುತ್ತಾರೆ. ನಾವು ರಾವಣ ವಂಶಜರು ಎನ್ನುವ ಇಲ್ಲಿನವರು ಊರಿನ ಹೆಸರು ರಾವಣನ ತಂದೆಯ ಹೆಸರಿನಿಂದ ಬಂದುದು ಎನ್ನುತ್ತಾರೆ. ದೇವಾಲಯದಲ್ಲಿ ರಾವಣ ವೇದಿಕೆ ಇದೆ. ಅಲ್ಲಿ ರಾವಣ ಪೂಜೆಯ ದಸರಾ ನಡೆಯುತ್ತದೆ. വിശ്വാസത്തിന്റെയും പാരമ്പര്യത്തിന്റെയും പുത്തനഴകോടെ ബിന്ദു ജ്വല്ലറി, കാസർഗോഡ്, സുള്ളിയ.